ಅತಿ ವಿಶೇಷವಾದ ಒಂದು ಪವಾಡ ಅಲ್ಲಿ ನಡೆದು ಹೋಗಿದೆ. ಏನೆಂದರೆ, ಆ ಸಾನ್ನಿಧ್ಯದ ಪಕ್ಕದಲ್ಲಿ ಒಂದು ಹಲಸಿನ ಮರ, ಸುಮಾರು 100 ವರ್ಷ ಅಂದಾಜು ಆಗುವಂಥ ಒಳ್ಳೆ ಒಂದು ಹಲಸಿನ ಮರ ಅಲ್ಲಿ ಸಾನ್ನಿಧ್ಯದ ಪಕ್ಕದಲ್ಲಿಯೇ ಇದೆ. ರಾತ್ರಿ ಕಾಲದಲ್ಲಿ ಇದನ್ನು ಮರಗಳ್ಳರು ಬಂದು ಕಡಿದು ಕೊಂಡು ಹೋಗಲು ಪ್ರಯತ್ನಿಸಿದರು. ಹೇಳಿದರೆ ಆ ಪರಿಸರದಲ್ಲಿ ಮನೆ ಹತ್ತಿರದಲ್ಲಿ ಯಾರದು ಇಲ್ಲ. ಹಾಗಾಗಿ ರಾತ್ರಿ 12 ಗಂಟೆಗೆ ಇದನ್ನು ಮರ ಕಡಿಯಲು ಬಂದರು. ಒಂದು 3-4 ಜನ ಸೇರಿ ಮರವನ್ನು ತುಂಡು ಮಾಡಲು ಪ್ರಯತ್ನಿಸಿದರು. ಸುಮಾರು ತುಂಡಾಗಲು ಒಂದು ಬೆರಳಿನಷ್ಟು ಮಾತ್ರ ಬಾಕಿ ಇದ್ದದ್ದು. ಅಷ್ಟರಲ್ಲಿ ಮೇಲ್ಭಾಗದಿಂದ ಬೆಂಕಿಯ ಉಂಡೆ ಮತ್ತು ಮರದಿಂದ ರಕ್ತ ಬರಲು ಪ್ರಾರಂಭ ಆಯಿತು. ಅಷ್ಟನ್ನು ನೋಡಿದ ಮರಗಳ್ಳರು ಅವರ ವಸ್ತುಗಳನ್ನೆಲ್ಲ ಅಲ್ಲಿಯೇ ಬಿಟ್ಟು ಓಡಿ ಹೋಗಿದ್ದಾರೆ. ತದನಂತರ ಆ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಮಾರನೇ ದಿವಸ ಹೋಗಿ ಆ ಮರವನ್ನು ನೋಡಿದರೆ ಮರಕ್ಕೆ ಒಂದು ಪೆಟ್ಟು ಕೂಡ ಆಗಲಿಲ್ಲ. ಅವರು ಕೊಯ್ದದ್ದು ಏನೋ ಎಂಥದಂತ ಅದರಲ್ಲಿ ಏನೂ ಅವರು ಕೆಲಸ ಮಾಡಿದ ಯಾವುದೂ ಅಲ್ಲಿ ಕಾಣ್ತಾ ಇಲ್ಲ. ಮರವು ಸುರಕ್ಷಿತವಾಗಿ ಈಗಲೂ ಇದೆ. ಅದನ್ನು ಮೊನ್ನೆ ಪ್ರಶ್ನೆಯಲ್ಲಿ ನಾವು ಈ ದೇವಾಲಯಕ್ಕೆ ಉಪಯೋಗ ಮಾಡಬಹುದಾ ಎಂದು ಕೇಳಿದರೆ, ಇಲ್ಲ ಅದಕ್ಕೆ ಒಂದು ಪವಿತ್ರವಾದ ಶಕ್ತಿ ಇದೆ, ಅದಕ್ಕೆ ಒಂದು ಕಟ್ಟೆ ಮಾಡಬೇಕು ಅಂತ ಜೋಯಿಸರು ಅದಕ್ಕೆ ತಿಳಿಸಿದರು. ಹಾಗಾಗಿ ಈಗಲೂ ಸುರಕ್ಷಿತವಾಗಿ ಆ ಹಲಸಿನ ಮರ ಅಲ್ಲಿ ಇದೆ.